ಸೂಪರ್ 6 ಅಂಡರ್ ಆರ್ಮ್ ಕ್ರಿಕೆಟ್ ಮಾದರಿಯ ಪಂದ್ಯಾಕೂಟ. 2ನೇ ವರ್ಷದ ಈ ಪಂದ್ಯಾಕೂಟದ ಶುಭ ವೇಳೆಯ ಉದ್ಘಾಟನೆ ಸಮಾರಂಭದ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಜೊತೆಗೂಡಿದ್ದೇವೆ. ನಡೆದಿರುವಂತಹ ಎಲ್ಲ ಕ್ರೀಡಾ ಪ್ರೇಮಿಗಳನ್ನು ಸ್ವಾಗತಿಸುತ್ತಾ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಪ್ರಭಾಕರ ಪೂಜಾರಿ ಮಿತ್ತಗಜೆ. ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಧನುಷ್ ಕಚೇರವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಿಶಿಷ್ಟ ಅತಿಥಿಗಳಾಗಿರುವಂತಹ ಪ್ರಭಾಕರ ಪೂಜಾರಿ ಇವರಿಗೆ ಶಾಲು ಹಾಕುವ ಮುಖಾಂತರ ಫ್ರೆಂಡ್ಸ್ ಕಚೇರಿಗಳ ಸ್ಮರಣಿಕೆ ನೀಡುವ ಮುಖಾಂತರ ಇವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಬಾಲಕೃಷ್ಣ ಪೂಜಾರಿ, ಸದಸ್ಯರು ಯುವಶಕ್ತಿ ಸೇವಾ ಪಥ ದಕ್ಷಿಣ ಕನ್ನಡ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ವಿಶ್ವನಾಥ್ ಕಚೇರವರು ಶಾಲು ಹಾಕಿ ಗೌರವಿಸಿ ಅದೇ ರೀತಿ ಸ್ಮರಣಿಕೆ ನೀಡಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಸೇರಿಕೊಂಡಿದ್ದಾರೆ ಕಿನ್ನೆ ಗ್ರಾಮ ಪಂಚಾಯತ್ ಇದರ ಪ್ರಥಮ ಪ್ರಜೆಯಾಗಿರುವಂತಹ ಕಿನ್ನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಮಾಲಿನಿ ನಾರಾಯಣ ಪೂಜಾರಿ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಕವಿತಾರವರು ಶಾಲು ಹಾಕಿ ಗೌರವಿಸುವಿಕೆ ಅದೇ ರೀತಿ ಸ್ಮರಣಿಕೆ ನೀಡಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ನಾರಾಯಣ ಕಜೆ, ವ್ಯವಸ್ಥಾಪಕರು ಕೇಶವ ಶಿಶು ಮಂದಿರ ಕಿನ್ಯ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಇವರಿಗೆ ಅಬ್ಬಿ ಕಜೆ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಪ್ರದೀಪ್ ಕಿಲ್ಲೆ ಮೇಗಿನ ಪಂಚಲ. ಇವರ ಅನುಪಸ್ಥಿತಿಯಲ್ಲಿ ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿಕೊಳ್ತಾ ಇದ್ದೇವೆ. ಅದೇ ರೀತಿ ಇನ್ನೋರ್ವ ಅತಿಥಿಗಳು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಕೃಷ್ಣಪ್ಪ ಮಾಧವಪುರ, ಅಧ್ಯಕ್ಷರು ಗೋಪಾಲಕೃಷ್ಣ ಭಜನಾ ಮಂದಿರ. ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಇವರಿಗೆ ಚಂದ್ರ ಇವರು ಶಾಲು ಹಾಕಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಜೊತೆ ಸೇರಿಕೊಂಡಿದ್ದಾರೆ ಲೋಹಿತ್ ಪೂಜಾರಿ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇವರಿಗೆ ಸಚಿನ್ ಅವರು ಸ್ಮರಣಿಕೆ ನೀಡಿ ಅದೇ ರೀತಿ ಶಾಲು ಹೊದಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ವಸಂತ ಪೂಜಾರಿ. ಇವರನ್ನು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಕಿರಣ್ ಅವರು ಸ್ಮರಣಿಕೆ ನೀಡಿ ಅದೇ ರೀತಿ ಶಾಲು ಹೊದಿಸಬೇಕಾಗಿ ಕೇಳ್ತಾ ಇದ್ದೇನೆ. ಇನ್ನೊಂದು ವಿಶಿಷ್ಟ ಅತಿಥಿಗಳು ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ ಸಚ್ಚಿದಾನಂದ ಕಜೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಪುರುಷೋತ್ತಮ್ ಕಜೆ ಇವರು ಅತಿಥಿಗಳು ಸೇರಿಕೊಳ್ತಾ ಇದ್ದಾರೆ ದೇವದಾಸ್ ಕಜೆ. ಇವರನ್ನು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ ಇವರಿಗೆ ಗುರುಪ್ರಸಾದರು ಶಾಲು ಹಾಕಿ ಗೌರವಿಸಬೇಕಾದ ರೀತಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಚಾಲನೆ ನೀಡಲಿದ್ದೇವೆ. ದೀಪ ಹಚ್ಚುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಅಧಿಕೃತವಾದ ಚಾಲನೆ ನೀಡ್ತಾ ಇದ್ದೇವೆ. ಎಲ್ಲ ಗಣ್ಯ ಅತಿಥಿಗಳು ಜೊತೆಗೂಡುತ್ತಾ ದೀಪ ಅಲಂಕರಿಸುವ ಮೂಲಕ ನಿಪೂರ್ತಿಸುವ ಮುಖಾಂತರ ಈ ಪಂದ್ಯಾಕೂಟಕ್ಕೆ ಅಧಿಕೃತವಾಗಿ ಚಾಲನೆ ನೀಡುತ್ತಾ ಇದೆ.
ಅಭಿನಂದಿಸ್ತಾ ಇದ್ದೇವೆ. ಪ್ರಮುಖವಾಗಿ ಅದರಲ್ಲಿ ಪಾರ್ಥಸಾರಥಿ ಕಿನ್ಯ, ಅದೇ ರೀತಿ ಆನಂದ ಕಣಕುಂಬಗರ್ ಇವರನ್ನು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಶಾಲೆ ಹಾಕಿ ಗೌರವಿಸಲಾಗುವುದು. ನಮಗೆ ಈ ಒಂದು ಪಂದ್ಯಾಕೂಟಕ್ಕೆ ಎಲ್ಲಾ ರೀತಿಯಾದಂತಹ ಸಹಕಾರವನ್ನು ನೀಡಿದವರು ಆನಂದ ಕಣಕುಂಬಗರ್, ಅದೇ ರೀತಿ ಪಾರ್ಥಸಾರಥಿ ಕಿನ್ಯ. ಇವರಿಗೆ ಗೌರವದ ಸಂಕೇತವಾಗಿ ಶಾಲೆ ಹೊರಿಸುತ್ತಾ ನೆನಪಿನ ಕಾಣಿಕೆ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಫ್ರೆಂಡ್ಸ್ ಕಜೆ ಸೀಸನ್ 2ರ ಪ್ರಮುಖ ಸೂತ್ರಧಾರಿಗಳು, ಈ ಪಂದ್ಯಾಕೂಟದ ಹಿಂದಿನ ಯಶಸ್ಸಿನ ರೂವಾರಿಗಳಾಗಿರುವಂತಹ ಪಾರ್ಥಸಾರಥಿ ಕಿನ್ಯ, ಅದೇ ರೀತಿ ಆನಂದ ಕಣಕುಂಬಗರ್ ಇವರನ್ನು ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಪಂದ್ಯಾಕೂಟಕ್ಕೆ ಸ್ವಾಗತಿಸುತ್ತಾ ಪ್ರಭಾಕರ್ ಪೂಜಾರಿ ಅವರು ಪಾರ್ಥಸಾರಥಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಶಾಲೆ ಹೊಲಿಸಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಇವರಿಗೂ ಕೂಡ ಧನ್ಯವಾದಗಳು ಸರ್. ಗ್ರಾಮದ ಅಪ್ಪೆ ತಲಪಾಡಿದ ದುರ್ಗಾ ಪರಮೇಶ್ವರಿ ದೇವರೇನು ಅಂಚೆ ನಮ್ಮ ಗ್ರಾಮದ ದೈವಳಿ ಈ ಗಜ ಮಿತ್ತಗೆ ತಮ್ಮನ್ನಡಿ ನೆಲೆಯಾದಿ ನಮ್ಮನ್ನ ಸದಾ ರಕ್ಷಣೆ ಮಲ್ಪುಣ ಆ ಸತ್ಯಲೆಲ್ಲ ಮನಸಾರೆ ಸ್ಮರಣೆ ಮಲ್ತದೆ. ಫ್ರೆಂಡ್ಸ್ ಕಜೆ ಒಂಜಿ ಅಕಲ ವ್ಯವಸ್ಥಾಪಕದ ನೆಲೆಟ್ಟಿ ಒಂದು ಕ್ರಿಕೆಟ್ ಪಂದ್ಯಾಟ ಇನಿ ಶಿವರಾತ್ರಿದ ಶುಭ ಕಾಲದಾನಿ ಪುಲ್ಯಕಾಂಡಿನಿ ಬಾರಿ ಶುಭ ಮುಹೂರ್ತರು ಪ್ರಾರಂಭ ಆಗ್ತದೆ. ಈ ಕಾರ್ಯಕ್ರಮದ ಉದ್ಘಾಟನೆ ಬತ್ತನ ವೇದಿಕೆಗಿತ್ತನ ಮಾತ ಗಣ್ಯರೇ ಅಂಚನೆ ವಿಶೇಷವಾದ ಅತಿಥಿ ಬಂಡ ಯುವ ಶಕ್ತಿದ ಒಂಜಿ ಭಾರಿ ಮಲ್ಲ ಒಂಜಿ ಸಾಧನೆ ಮಲ್ಪುತ್ತಾರೆ ಬಾಲಕೃಷ್ಣನ್ನೇ ಬೈದೇರಿ ಇಕ್ಕಲ್ ಮಾತ ಊರ್ದಾಕಲಿ ಅವರು ಬೇಟೆ ಊರ್ದಾರೆ ಇಂಕ್ಲು ಬಿನ್ನೆರಿಂದಾರೆ ಬಾರಿ ನೋಡ್ಪ ಅಂಚನೆ 2 ಜನ ಸಾಧಕರಿಗೆ ಗೌರವಾರ್ಪಣೆ ಸ್ವಂತ ಜೀವನದ ಒಟ್ಟಿಗೆ ಸಮಾಜಗೋಸ್ಕರ ಕೆಲಸ ಮಲ್ಪನಕ್ಕೆ ಗುರುತಿಸವನ ನಮ್ಮ ಬಾರಿ ಮಲ್ಲ ಕರ್ತವ್ಯ. ಆ ದೃಷ್ಟಿಯಲ್ಲಿ ಅಕಲನ್ನ ಅಭಿನಂದನೆ ಮಾಡ್ಕೊಂಡು ಮುತ್ತು ಸೇರ್ನ ಜವನ್ಯರಿ ವರ್ಷೋಡರ ಒಂಜಿ ಎಟ್ಟೆ ರೀತಿಯ ಕ್ರಿಕೆಟ್ ಪಂದ್ಯಾಟ ಮಲ್ತದೆ. ಅದು ದಾದಾನ ಒರಿನಂಚಿನ ಒಂಜನ ಸರ್ಕಾರಿ ವಿನಿಯೋಗ ಮಲ್ಪನ ಈ ಸಂಗತಿನ ಕೇಳನಾಗ ಎಂಕಲೆಲ್ಲ ಸಂತೋಷ ಆಗಿ ಕಾರ್ಯಕ್ರಮ ಬೆಂಬಲ ಕೊರಪುಂಚಿನ ಮನದ ಇಚ್ಛೆ ಮುಲು ಸೇರ್ನಂಚಿನ ಅತಿಥಿ ಅಭ್ಯಾಗತಿಯನ್ನ ಮುಲು ಮಸ್ತ್ ಅಪ್ಪನಕ್ಕೆಲ್ಲ ಸೇರ್ದೇರಿ ಎಡ್ಡೆ ಸಂಗತಿ ದಯಬಂಡ ಒಂಜಿ ಕಾರ್ಯಕ್ರಮ ಅನಗ ನಮ್ಮ ಇಲ್ಲದ ಮಾತ ಬೆಂಬಲ ಕೊಂಡ ನಮ್ಮ ಜವನರಿಗಳ ಉತ್ಸುಕತೆ ಬರ್ಬೋದು, ಒಂಜಿ ಒಗ್ಗಟ್ಟು ಬರ್ಬೋದು. ನಮ್ಮ ಆತ ಈ ಊರ್ದಕ್ಕಲ್ಲಿ ಜಾತಿ ಭೇದ ಮತ ಪಂಥ ಪಕ್ಷ ಭೇದಲು ಬಿಡ್ತು ಇಂಚಿನ ಕ್ರೀಡೋತ್ಸವ ಭಾಗವಹಿಸಿದ ನಮ್ಮ ಭೇದಲು ಕಡಿಮೆ ಆದ ನಮ್ಮ ಆತ ಈ ಭಾರತ ದೇಶದ ಪ್ರಜಾಕಲ್ಪನ ನೆಲೆಟ್ಟಿ ನಮ್ಮ ಮಾತೆಲ್ಲ ಒಟ್ಟಾದ ಬದುಕುನ ಅವಶ್ಯಕತೆ ಉಂಟು. ಅಂಜಾಯಿನದಾಗಿ ಕ್ರಿಕೆಟ್ ಶುರುವಾಯಿನ ಬಯ್ಯ ಮೈಯ ಬೆದ ಬೇದ ತಂಡದಕ್ಕಲ ಮತ್ತು ಗೊಬ್ಬೆರಳ್ಳೇರು ಮಕ್ಕಳಿಗೆ ಇಲ್ಲದಿರ್ದು ಒಕ್ಕ ಮುಟ್ಟ ಕೊಪ್ಪನಗ ಒವೇರಿ ತೊಂದರೆ ಅವನೆಲಕ ಯಶಸ್ವಿಯಾದ ಕ್ರಿಕೆಟ್ ಪಂದ್ಯಾಟ ಈ ಗ್ರಾಮದ ದೇವದೇವರಿ ಅನುಗ್ರಹ ಮಲ್ಪಡ ಕೇನಂದು ಭಕ್ತರಂಚಿನ ಮಾತೆರೆಗಳ ಧನ್ಯವಾದ. ಈ ಕಾರ್ಯಕ್ರಮ ಭಾಗವಹಿಸಲು ಅವಕಾಶ ಕೊಟ್ಟ ಈ ಫ್ರೆಂಡ್ಸ್ ಮಿತ್ರಕ್ಕೆ ಭಕ್ತರ ಕೂಡರ ಧನ್ಯವಾದ ಪಂಡಿದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ದೇವರ ರಕ್ಷಣೆ ಮಾಡ್ಪಡಿ ಆನಾಥ ಧನ ಸಂಗ್ರಹ ಸದ್ವಿನಿಯೋಗ ಎಡ್ಡ ಕಾರ್ಯಗಳು ಸದ್ವಿನಿಯೋಗ ಪಂಡಿದೆ ಮಾತೆರೆಗಳ ನನ್ನರ ವಂದನೆ ಮತ್ತೊಂದು ಧನ್ಯವಾದ. ಮಾತುಗಳೊಂದಿಗೆ ಮಾತನ್ನು ಕೊನೆಗೊಳಿಸಿದಂತಹ ನಾರಾಯಣ ಪೂಜಾರಿ ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಕ್ರೀಡಾಂಗಣದಲ್ಲಿ ಉದ್ಘಾಟನಾ ಸಮಾವೇಶ ನೆರವೇರ್ತಾ ಇದೆ.
ಅತಿಥಿ ಗಣ್ಯರ ಸಮ್ಮುಖದಲ್ಲೇ ಕ್ರೀಡಾಕೂಟಕ್ಕೆ ಅಧಿಕೃತವಾಗಿ ಚಾಲನೆ ದೊರೆತಾ ಇದೆ. ಕೃಷ್ಣಪ್ಪ ಮಾದಾಪುರ ಶ್ರೀ ಭಜನ ಮಂದಿರ ಅಧ್ಯಕ್ಷರಾಗಿರುವಂತಹ ಇವರು ಪಂದ್ಯಾಕೂಟಕ್ಕಾಗಿ ಅಧಿಕೃತವಾದ ಚಾಲನೆ ನೀಡ್ತಾ ಇದ್ದಾರೆ. ಅಭಿನಂದನೆಗಳು ಸರ್. ಪ್ರದರ್ಶನ ಪಂದ್ಯಾಟದೊಂದಿಗೆ ಈ ಒಂದು ಪಂದ್ಯಾಕೂಟಕ್ಕೆ ಅಧಿಕೃತವಾದ ಚಾಲನೆ. ಫ್ರಾನ್ಸ್ ಕಜೆ ವಿರುದ್ಧವಾಗಿ ಸೀನಿಯರ್ಸ್ ತಂಡ ಇಲ್ಲಿ ಸೆಣಸಾಡ್ತಾ ಇದೆ. ಮಾತಾಡೋ ನೀವು ಬಾಡ್ಲಿ ಬಾಲ್ ನೀರು ಬಲ್ಲಿ ಅಣ್ಣ ಬ್ಯಾಟ್ ಬಲ್ಲಿ ಬ್ಯಾಟ್ ಬರ್ತೀನಿ. ಉದ್ಘಾಟನೆ ಕಾರ್ಯಕ್ರಮ ನೆರವೇರಿದೆ. ಫ್ರಾನ್ಸ್ ಕಜೆ ಪ್ರಾಯೋಜಕದಲ್ಲಿ ನಡೆಯುವಂತಹ ಸೂಪರ್ 6 ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ. ಮಹಿಳಾ ಮಂಡಳಿ ಮಿತ್ತ ಗಜ ಈ ಒಂದು ಪಂದ್ಯಾಕೂಟದಲ್ಲೇ ನಮಗೆ ಸಂಪೂರ್ಣ ಸಹಕಾರವನ್ನು ನೀಡಿದಂತಹ ಸ್ವಾಗತಿಸಿಕೊಳ್ಳುತ್ತಾ ಇವರಿಗೆ ವಿಶ್ವನಾಥ್ ಕಜೇರವರು ಶಾಲು ಹೊದಿಸಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್.